ಮಣಿಪಾಲದ ಬಬ್ಬುಸ್ವಾಮಿ ದೇವಸ್ಥಾನದ ಆಟಿದವನಸ ಅಡುಗೆ ತಯಾರಿ ಹೇಗೆ ಸಾಗ್ತಿದೆ, ಎಷ್ಟೆಲ್ಲ ಜನರಿಗೆ ಅಡುಗೆ ಮಾಡ್ತಿದ್ದಾರೆ ಅಂತ ಬನ್ನಿ ಅವರ ಹತ್ರನೇ ಕೇಳೋಣ. ನಾವು ನಾಳೆಗೆ ಬಬ್ಬುಸ್ವಾಮಿ ದೇವಸ್ಥಾನದ ವತಿಯಿಂದ ಆಟಿದೊಂದಿನದ ಅಡಿಗೆಗೆ ಇವತ್ತು ಬಂದು ನಾವು ತಯಾರಿ ಎಲ್ಲ ಮಾಡ್ತಾ ಇದ್ದೇವೆ. ಅಂದ್ರೆ ಸುಮಾರು ಒಂದು 90 ಬಗೆಯ ಐಟಮ್ಸ್ ಗಳಿದೆ. ಅದರಲ್ಲಿ ನಮ್ಗೆ ಒಂದು 40-50 ಐಟಮ್ಸ್ ನಮ್ಗೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. 4,000ದಿಂದ ಒಂದು 5,000 ಜನ, ಟೋಟಲ್ ಒಂದು 15,000 ಜನದ ಎಸ್ಟಿಮೇಟ್. ನಾವೀಗ ಇದರಲ್ಲಿ ಭಟ್ರು ಮತ್ತೆ ನಮ್ದು 2 ಗ್ರೂಪ್ ಉಂಟು. ಅದರಲ್ಲಿ ಒಂದು 10-12,000 ಜನದ ನಾವು ಮಾಡೋದು, ಮತ್ತೆ ಹೊರಗಡೆಯಿಂದ ಒಂದು 2-3,000 ಜನದ್ದು ಹೊರಗಡೆಯಿಂದ ಮಾಡಿಸಿ ತರ್ತಾರೆ. ಇದೆಲ್ಲ ಐಟಮ್ ಎಲ್ಲ ಮುಂಚಿನ ಕಾಲದ ಗಟ್ಟಿ, ಗುಜ್ಜೆ ಗಟ್ಟಿ, ಚಿಲಿಮಿ ಅಟ್ಟೆ, ಪತ್ರಡ್ಡೆ, ಮತ್ತೆ ಎಲ್ಲ ಮುಂಚಿನ ಕಾಲದ್ದೆಲ್ಲ ಐಟಮ್ಸ್ ಗಳು. ಈಗಿನ ಕಾಲದ್ದೆಲ್ಲ ಐಟಮ್ಸ್ ಇಲ್ಲ, ಕಡಿಮೆ. ಮುಂಚಿನ ಕಾಲದ ಈ ತೇವು, ಉಪ್ಪಡು ಪಚ್ಚೀರೆ, ಮತ್ತೆ ಸೊಪ್ಪು ಕೈಪು, ತುಜಂಕ್, ಇದೆಲ್ಲ ತುಂಬಾ ಐಟಮ್ ಉಂಟು ಮುಂಚಿನ ಕಾಲ. ಅದೆಲ್ಲ ನಾವೀಗ ಇವತ್ತು ಮಧ್ಯಾಹ್ನ ಮೇಲೆ ಈಗ ಎಲ್ಲ ಗಟ್ಟಿದೆಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಲಿಕ್ಕೆಲ್ಲ ಒಂದು ನಮ್ದು ಗ್ರೂಪ್ ಅಲ್ಲಿ ಒಂದು 30 ಜನ ಇದ್ದೇವೆ. ಈಗ ರೆಡಿ ಮಾಡ್ತಾ ಇದ್ದೇವೆ ನಾಳೆಗೆ. ಅಂದ್ರೆ ನಮ್ಮ ಬಬ್ಬುಸ್ವಾನದ ಅಧ್ಯಕ್ಷರಾದಂತ ಶ್ರೀನಿವಾಸ ಪೂಜೆ ಅವರವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಒಳ್ಳೆ ನಮ್ಗೆ ಒಂದು ಅಡಿಗೆಗೆ ಒಂದು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರದ್ದೊಂದು ಈ ಇಷ್ಟೊಂದು ಐಟಮ್ಸ್ಗೆಲ್ಲ ಈ ಆರ್ಟಿ ಟೈಮಲ್ಲಿ ಬೇರೆ ಕಡೆ ಎಲ್ಲ ಆಗ್ತದೆ, ಅಂದ್ರೆ 1,000 ಒಳಗೆ. ಇದಂದ್ರೆ 15,000 ಜನದ ಇಷ್ಟೊಂದು ಈ ಮಳೆಗಾಲದ ನಡುವೆಯೂ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಆ ಒಂದು 15,000 ಜನಕ್ಕೆ ಒಂದು ಆಟಿ ಒಂದಿನದ ತುಳು ಮುಂಚಿನ ಅನಾದಿ ಕಾಲ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ತುಳುನಾಡಿನ ಅತ್ಯಂತ ವಿಶಿಷ್ಟವಾದ ಆಚರಣೆಗಳಲ್ಲಿ ಒಂದಾದ ಆಟಿದ ಒಂಜಿ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ಆಟಿ ತಿಂಗಳು ತುಳುನಾಡಿನ ಸಂಸ್ಕೃತಿಯಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ತಿಂಗಳು ಮಳೆಗಾಲದ ಮಧ್ಯಭಾಗವಾಗಿದ್ದು ಪ್ರಕೃತಿ ಇಡೀ ಹಸಿರಿನಿಂದ ಕಂಗೊಳಿಸುತ್ತದೆ. ಕೃಷಿ ಕೆಲಸಗಳು ನಡೆಯುವ ಸಮಯವಾದರೂ ಈ ತಿಂಗಳಲ್ಲಿ ಜನರು ಪ್ರಕೃತಿಯೊಂದಿಗೆ, ದೇವರೊಂದಿಗೆ ಮತ್ತು ತಮ್ಮ ಪೂರ್ವಜರೊಂದಿಗೆ ಇರುವ ಸಂಬಂಧವನ್ನು ಸ್ಮರಿಸುತ್ತಾರೆ. ಆಟಿದ ಒಂಜಿ ದಿನ ಕಾರ್ಯಕ್ರಮದಲ್ಲಿ ನೀವು ಎಷ್ಟು ಬಗೆಯ ತಿಂಡಿ ತಿನಿಸುಗಳನ್ನು ಸವಿದಿದ್ದೀರಿ ಎಂದು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳನ್ನು ಕಷ್ಟದ ತಿಂಗಳೆಂದು ಪರಿಗಣಿಸಲಾಗುತ್ತಿತ್ತು. ಆಹಾರದ ಕೊರತೆ, ನಿರಂತರ ಮಳೆ ಮತ್ತು ಕೃಷಿಯನ್ನೇ ನೆಚ್ಚಿಕೊಂಡಿದ್ದ ಜನರು ದೇವರ ಅನುಗ್ರಹವನ್ನು ಬೇಡುತ್ತಿದ್ದರು. ಹಾಗಾಗಿಯೇ ಈ ತಿಂಗಳಲ್ಲಿ ಹಲವು ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳು ರೂಪುಗೊಂಡವು. ಆಟಿ ತಿಂಗಳಲ್ಲಿ ಆರೋಗ್ಯಕ್ಕೂ ಕೂಡ ಅಪಾರ ಮಹತ್ವ ನೀಡಲಾಗುತ್ತದೆ. ವಿವಿಧ ಔಷಧೀಯ ಸೊಪ್ಪುಗಳಿಂದ ತಯಾರಿಸಿದ ಆಹಾರಗಳನ್ನು ಸೇವಿಸುವ ಸಂಪ್ರದಾಯವಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ. ಇದಲ್ಲದೆ ಆಟಿ ಪತ್ರೊಡೆ, ಗಂಜಿ, ಕಡುಬು ಹಾಗೂ ಇತರ ಸಾಂಪ್ರದಾಯಿಕ ತಿನಿಸುಗಳನ್ನು ಈ ಸಮಯದಲ್ಲಿ ತಯಾರಿಸಲಾಗುತ್ತದೆ. ಇವು ಕೇವಲ ಆಹಾರವಲ್ಲ, ನಮ್ಮ ಸಂಸ್ಕೃತಿಯ ಆಧುನಿಕ ಜೀವನದ ನಡುವೆ ನಮ್ಮ ಬೇರುಗಳನ್ನು ಮರೆಯದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸಬೇಕು. ಆಟಿದ ಒಂಜಿ ದಿನ ಕೇವಲ ಒಂದು ಆಚರಣೆಯಲ್ಲ, ಅದು ಕುಟುಂಬವನ್ನು ಒಗ್ಗೂಡಿಸುವ, ಸಂಸ್ಕೃತಿಯನ್ನು ಉಳಿಸುವ ಮತ್ತು ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ನೆನಪಿಸುವ ಒಂದು ವಿಶೇಷ ದಿನ. ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ತುಳುನಾಡಿನ ಇತಿಹಾಸ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳ ವಿಡಿಯೋಗಳಿಗಾಗಿ
ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.